ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ರಾತ್ರಿ ಮನೆಯಲ್ಲಿ ಮಲ್ಗೋಕ್ಕೂ ಹೆದರಿಕೆಯಾಗುತ್ತೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಜಿಲ್ಲೆಯಲ್ಲಿ ಅಲ್ಲಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿಯಾಗ್ತಾ ಇದೆ. ನೈತಿಕ ಪೊಲೀಸ್ಗಿರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಪೊಲೀಸ್ ಕ್ರಮ ಕೈಗೊಂಡ್ರೆ ಪೊಲೀಸರ ವಿರುದ್ಧವೇ ದೂರು ಕೊಡ್ತಾರೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹ್ಯಾಸ್ ಕಾಲ್ಡ್ ಪೊಲೀಸ್ ರಿವ್ಯೂ ಮೀಟಿಂಗ್. ತಕ್ಷಣ ಭಾಳಷ್ಟು ಹಿಂದೇನಿದೆ ಅಂತ ಹೇಳಿದರೆ ರಾತ್ರಿ ನಡ್ಕೊಂಡು ಹೋಗಲಿಕ್ಕೆ ಹೆದರಿಕೆ ಆಗುವಂಥ ಪರಿಸ್ಥಿತಿ. ಈಗ ರಾತ್ರಿ ಮನೆಯಲ್ಲಿ ಮಲಗಲಿಕ್ಕೆ ಹೆದರಿಕೆ ಆಗುವಂಥ ಪರಿಸ್ಥಿತಿ. ಕಲ್ಲದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ, ಹೆಚ್ಚೆದ್ದು ಕೂಗುವಂಥ ಪರಿಸ್ಥಿತಿ ಆಗಿದ್ದೀವಿ. ಅಲ್ಲಲ್ಲಿ ಇವತ್ತು ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಉದ್ಯೋಗ ಇಲ್ಲ, ರಾಬರಿ. ನಾನಿವತ್ತು ನೋಡಿದ್ದೇನೆ ನಮ್ಮ ಪುತ್ತೂರು ಕಡೆಯಲ್ಲಿ 4-5 ಕಡೆಯಲ್ಲಿ ಸೀರಿಯಸ್ ಆಗಿ, ನಮ್ಮ ಕೊಣಜಾಗದಲ್ಲಿ ಎಷ್ಟು 100-150 ಪೌಂಡ್ಸು, ಮೂಡುಬಿದಿರೆ ಸೈಡ್ನಲ್ಲಿ ಕೆಲವರು ಹಿಡಿದಿದ್ದಾರೆ ಪೊಲೀಸರು, ಇಲ್ಲ ಅಂತಲ್ಲ, ಕೆಲವರು ಸಿಕ್ಕಿ ಬಿದ್ದಿದ್ದಾರೆ. ಆದರೆ ಇನ್ನೂ ಕೂಡ ದೊಡ್ಡ ಮಟ್ಟ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರುವ ರೀತಿಯಲ್ಲಿ ಇವತ್ತು ಆಗಬೇಕು. ಅಲ್ಲಿ ಹಲ್ಲೆ ನಡುವಂಥದ್ದು, ನೈತಿಕ ಪೊಲೀಸ್ಗಿರಿ ಮತ್ತೆ ಇವತ್ತು ಹೇಗೆ ಪ್ರಾರಂಭ ಆಗ್ತದೆ. ಫೇಲ್ಯೂರ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಸಮಾಜದ ಶಕ್ತಿಗಳಿಗೆ ನೈತಿಕ ಪೊಲೀಸ್ಗಿರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕಾನೂನುಬದ್ಧ ಏನು ಕೂಡ ಮಾಡಲಿ, ಅನೈತಿಕ ಪೊಲೀಸ್ಗಿರಿ ಹೇಗೆ ಧೈರ್ಯ ಬರ್ತದೆ?